ഇനിത്തെ വിഷയದಾದ ಪಂಡ ವಿಷಯ ಇಜ್ಜದೆ ಡೀಟೇಲ್ ಆಕ್ಸ್ വീഡിയോ ಮನ್ಪುಜಿ ಅಂದತೆ ಜಸ್ಟ್ ಕುಸಲ್ ಮತ್ತೆ ಅದೇ ವಿಷಯದಾದ ಪನ್ನಾಗ ನಿಕ್ಲೆಗ ಗೊತ್ತಿದ್ದಿಲ್ಲ ಎದುರು ಲೈಟಿಂಗ್ಸ್ ತೋಜುನತೆ ಎಲ್ಲರಿಗೂ ಲೈಟಿಂಗ್ಸ್ ದೀಪಾಲಂಕಾರದಿಂದ ರಸ್ತೆ ಎಲ್ಲ ತುಂಬ ಕಂಗೊಳಿಸುತ್ತಿದೆ ಹೌದಲ್ವಾ, ತುಂಬ ಚಂದವಾಗಿ ಕಾಣ್ತಾ ಇದೆ ಹೌದಲ್ವಾ. ಏನೋ ವಿಷಯ ಇರಬೇಕು, ವಿಷಯ ಇದ್ರೇನೆ ಇಷ್ಟು ಡೆಕೋರೇಷನ್ ಮಾಡಿರ್ತಾರೆ ಹೌದಲ್ವಾ. ವಿಷಯ ಏನಂದರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ರಾಯಿ ಬಂಟ್ವಾಳ ತಾಲೂಕು ಇಲ್ಲಿಯ ಬ್ರಹ್ಮ ಕಲಶೋತ್ಸವವು ಫೆಬ್ರವರಿ 19/2/2024 ಪ್ರಾರಂಭವಾಗಿ 26ರವರೆಗೆ ನಡೆಯುವಂತಹ ಬ್ರಹ್ಮ ಕಲಶೋತ್ಸವಕ್ಕೆ ನಾನು ನಿಮ್ಮೆಲ್ಲರನ್ನು ಈ ರೀತಿಯಾಗಿ ಆಮಂತ್ರಿಸುತ್ತಿದ್ದೇನೆ. ನಿಮಗಿದು ನನ್ನ ಪ್ರೀತಿಯ ಕರೆಯಲಿ ಅಂತ ಹೇಳ್ತೇನೆ. ರಿಕ್ಷಾ ಅಡ್ಡ ಇದೆ, ಇಷ್ಟು ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಆಗಿದೆ ಅಲ್ಲ, ನಿಮಗೆಲ್ಲ ಖುಷಿ ಆಗ್ತುಂಟು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟು ಸುಂದರವಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಇಲ್ಲಿನ ಊರಿನ ಜನರು ಎಷ್ಟು ಶ್ರಮ ಪಟ್ಟಿರಬೇಕಲ್ಲ ನಿಮ್ಮ ಆಗಮನಕ್ಕೋಸ್ಕರ. ಈ ಒಂದು ಒಳ್ಳೆ ರೀತಿಯ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಈ ದೇವಸ್ಥಾನ ದ್ವಾರ ಆಚೆ ಇದೆ. ನಾನು ನಿಮಗೆ ಇನ್ನೊಮ್ಮೆ ಅಲ್ಲಿ ಹೋಗಿ ವಿಡಿಯೋ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ವಿಷಯ ಓಕೆ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಯಿ ಗ್ರಾಮಕ್ಕೆ ಬನ್ನಿ, ಇಲ್ಲಿಯ ದೇವರ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಹಾಗೆ ನಮ್ಮ ಊರನ್ನು ಕೂಡ ನೋಡಿದಾಗೆ ಆಗ್ತದೆ ನಿಮಗೆ. ತುಂಬ ಒಳ್ಳೆ ರೀತಿಯಾಗಿ ದೇವಸ್ಥಾನ ಕಟ್ಟಿದ್ದಾರೆ, ತುಂಬ ಸುಂದರವಾಗಿದೆ ದೇವಸ್ಥಾನ. ಮಹಾಲಿಂಗೇಶ್ವರ ದೇವಸ್ಥಾನ ತುಂಬ ಸುಂದರವಾಗಿದೆ. ಡೆಕೋರೇಷನ್ ಎಲ್ಲ ನೋಡಿದ್ದೀರಲ್ಲ, ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗಲೇಬೇಕು. ಹಾಗೆ ಶ್ರಮ ಪಟ್ಟಿದ್ದಾರೆ ನಮ್ಮ ಊರಿನ ಜನರುಗಳೆಲ್ಲ. ಹಾಗೆ ಹೇಳ್ತಾ ತಪ್ಪದೆ ಮರೆಯದೆ ಒಮ್ಮೆ ವಿಸಿಟ್ ಮಾಡಿ, 26 ತಾರೀಕು ತನಕ ಉಂಟು. ಹಾಗೆ ಮತ್ತೊಂದು ವಿಷಯ ಏನಂದರೆ ನೀವು ಬರ್ತೀರಿ ನಮ್ಮ ಊರಿನ ಜಾತ್ರೆಗೆ ಬನ್ನಿ, 26 ತಾರೀಕುವರೆಗೆ ಉಂಟು ಹೇಳಿದ್ದೇನೆ. ಅದಾದ ನಂತರ ಫ್ರೆಂಡ್ಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಏನಂದರೆ ನಾನಿವಾಗ ಮಾಡ್ತಾ ಇರುವ ನನ್ನದು ಚಾನಲ್ನ ಹೆಸರು DT ವ್ಲಾಗ್ಸ್ ಅಂತ ಹೇಳಿ ಹೌದಲ್ವ. ಆದರೆ DT ವ್ಲಾಗ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲಲ್ಲಿ ತುಂಬ ಚಾನಲ್ಗಳಿವೆ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಮಾಡುವಾಗ DT ವ್ಲಾಗ್ಸ್ ಅಂತ ಇದ್ದದ್ದು ಒಂದೇ, ಓಕೆ, ಅದು ಮಾತ್ರ ಇದ್ದದ್ದು. ಆದರೆ ಇವಾಗ ನಾನು ಇವತ್ತು ನಾನು ಓಪನ್ ಮಾಡಿ ನೋಡಿದಾಗ ಎಷ್ಟು DT ವ್ಲಾಗ್ಸ್ ಚಾನಲ್ ಉಂಟಂದರೆ ನನಗೆ ಶಾಕ್ ಆಯಿತು. ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳ್ತಾ ಇರ್ತೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಲ್ಲ. ಹಾಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿದ್ದೇವೆ ಅಂತ ಹೇಳಿ. ಆದರೆ ಅವರು ಸಬ್ಸ್ಕ್ರೈಬ್ ಮಾಡಿರುವಂಥದ್ದು ಬೇರೆ ಚಾನಲ್. ಹಾಗೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಹೆಸರನ್ನು ಚೇಂಜ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೇನೆ. ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ ಹೆಸರನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಬೇಗ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಚೇಂಜ್ ಮಾಡ್ತೇನೆ ಅಂತ ಹೇಳ್ತಾ ಅಷ್ಟೇ. ಹಾಗೆ ಮತ್ತೇನಿಲ್ಲ ಹೇಳಲಿಕ್ಕೆ. ನೀವು ನೆಕ್ಸ್ಟ್ ಮತ್ತೊಂದು ಹೊಸ ವೀಡಿಯೋದ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೀವು ಹುಷಾರಾಗಿರಿ, ಜಾಗರೂಕತೆಯಿಂದ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ನಿಮಗೆ ಟೇಕ್ ಕೇರ್, ಬಾಯ್ ಬಾಯ್.